ಭೀಕರವಾದ ಕೊರೋನಾ ರೋಗದಿಂದಾಗಿ ಸೂಚಿತ ಕಾಲಕ್ಕಿಂತಲೂ ಮೊದಲೇ ಮೇಳಗಳು ತಿರುಗಾಟ ನೆಲೆಸಿತ್ತು. ಇದು ಬಹುಶಃ ಯಕ್ಷರಂಗದ ಚರಿತ್ರೆಯಲ್ಲೇ ಪ್ರಥಮವೇನೋ. ಇದೀಗ ಮೇಳಗಳೆಲ್ಲ ಈ ಸಾಲಿನ ತಿರುಗಾಟ ಆರಂಭಿಸುವ ತಯಾರಿಯಲ್ಲಿದೆ. ಈ ಮೇಳ ಹೊರಡುವುದು ಎಂದರೇನು? ಈ ಬಗ್ಗೆ ಹೇಳ್ತೀವಿ ಕೇಳಿ. ಮೇಳ ಹೊರಡುವುದು ಅಂದರೆ ಯಕ್ಷಗಾನ ಮೇಳಗಳು ತಿರುಗಾಟ ಆರಂಭಿಸುವುದು ಎಂಬ ಅರ್ಥ. ಮೇಳಗಳು ಹೊರಡುವುದು ದೀಪಾವಳಿ ಅಮಾವಾಸ್ಯೆಯ ನಂತರವೇ ಎಂಬುದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ. ಹಿಂದೆಲ್ಲ ಆಯಾಯ ಕ್ಷೇತ್ರದ ಶ್ರೀ ದೇವರ ಮೇಳದ ಯಜಮಾನರ ನಕ್ಷತ್ರ ಜಾತಕ ನೋಡಿಯೇ ಮೇಳ ಹೊರಡುವ ದಿನ ನಿರ್ಧರಿಸುವ ಸಂಪ್ರದಾಯವೂ ಇತ್ತು. ಮೇಳ ಹೊರಡುವ ದಿನದ ಮೊದಲ ಆಟ ಆಯಾಯ ಮೇಳಗಳ ದೇವಸ್ಥಾನಗಳಲ್ಲೇ ನಡೆಯುತ್ತದೆ. ಅಂದಿನಿಂದ ಮೊದಲುಗೊಂಡು ಸೇವಾದಾರರು ಅಥವಾ ಕಾಂಟ್ರಾಕ್ಟ್ದಾರರು ಹೇಳಿದ ಸ್ಥಳಗಳಲ್ಲಿ ಪ್ರದರ್ಶನ ನೀಡುತ್ತವೆ. ಎಲ್ಲ ಮೇಳಗಳು ಸಾಮಾನ್ಯವಾಗಿ ಹೊರಡುವ ದಿನದಂದು ಪಾಂಡವಾಶ್ವಮೇಧ ಪ್ರಸಂಗವನ್ನೇ ಆಡಿಸುವುದು ವಾಡಿಕೆ. ಮೇಳದ ಪ್ರಥಮ ತಿರುಗಾಟದ ಸೇವೆಯಾಟದಂದು ಪಾಂಡವಾಶ್ವಮೇಧ ಪ್ರಸಂಗವನ್ನೇ ಯಾಕೆ ಆಡಿಸುತ್ತಾರೆ? ಇದೊಂದು ಕುತೂಹಲದ ಪ್ರಶ್ನೆ ಎಂದು ಕಂಡು ಬಂದ ಕಾರಣ ನನ್ನದೇ ಆದ ಅಭಿಪ್ರಾಯ ಮತ್ತು ವಿವರಣೆಯನ್ನು ಕೊಟ್ಟಿದ್ದೇನೆ. ಪೂರ್ವ ಕಾಲದಲ್ಲಿ ಅಶ್ವಮೇಧ ಯಾಗದ ಪೂರ್ವಭಾವಿಯಾಗಿ ಪೂಜಿಸಿದ ಸಲ್ಲಕ್ಷಣದ ಕುದುರೆಯೊಂದಿಗೆ ದಿಗ್ವಿಜಯಕ್ಕೆ ಹೊರಡುತ್ತಿದ್ದರು. ಅಶ್ವಮೇಧ ಯಾಗವು ಅಂದೇ ಆರಂಭವಾಗುವುದು. ದಿಗ್ವಿಜಯಕ್ಕೆ ಹೋಗಿ ಕಪ್ಪ ಸಂಗ್ರಹಿಸಿ ನಿಶ್ಚಿತ ಅವಧಿಯೊಳಗೆ ಮರಳಿ ಬಂದ ನಂತರವೇ ಯಾಗದ ವಿಧಿವಿಧಾನ ಪೂರ್ಣಾಹುತಿ ನಡೆಯುವುದು. ಮೇಳ ಹೊರಡುವುದೆಂದರೂ ಒಂದು ಅರ್ಥದಲ್ಲಿ ದಿಗ್ವಿಜಯವೇ. ಸೇವಾರ್ಥಿಗಳ ಬೆಳಕಿನ ಸೇವೆ ಮುಗಿಸಿ 6 ತಿಂಗಳ ನಂತರ ಮರಳಿ ಬರುವುದು. ಆದರೆ ಮೇಳ ಹೊರಡುವ ದಿನ ಪಾಂಡವಾಶ್ವಮೇಧ ಆಡುವುದು. ಇದು ಸಂಪ್ರದಾಯವಾಗಿ ಬೆಳೆದು ಬಂದ ಕಾರಣವಾದರೆ ಇನ್ನೊಂದು ಕಾರಣವಿದೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ. ಮೊದಲೆಲ್ಲ ಮೇಳ ಹೊರಡುವ ದಿನ ಮೇಳದ ಕಲಾವಿದರಲ್ಲದೆ ಇತರ ಕಲಾವಿದರು ವೇಷ ಮಾಡಿ ಸೇವೆ ಸಲ್ಲಿಸಲು ಬರುತ್ತಿದ್ದರು. ಆದ ಕಾರಣ ಬಂದ ಎಲ್ಲ ಕಲಾವಿದರಿಗೂ ಪಾತ್ರ ಕೊಡಬೇಕೆಂಬ ಉದ್ದೇಶದಿಂದ ತುಂಬಾ ಪಾತ್ರಗಳು ಇರುವ ಪಾಂಡವಾಶ್ವಮೇಧ ಆಡಿಸುತ್ತಿದ್ದರು. ಈ ಪ್ರಸಂಗದಲ್ಲಿ 60ಕ್ಕೂ ಹೆಚ್ಚು ಕಲಾವಿದರಿಗೆ ಅವಕಾಶ ಸಿಗುತ್ತದೆ. ಈ ಪ್ರಸಂಗ ಆಡಿಸುವುದರ ಹಿಂದೆ ಮೇಳದ ಯಜಮಾನರ ವ್ಯಾವಹಾರಿಕ ಚಾಣಾಕ್ಷತೆಯೂ ಇದೆ ಎನ್ನಬಹುದು. ತಮ್ಮಲ್ಲಿರುವ ವೇಷಭೂಷಣಗಳು ಆ ವರ್ಷದ ತಿರುಗಾಟಕ್ಕೆ ಸಾಕಾಗಬಹುದಾ ಎಂಬುದನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸುವ ಉದ್ದೇಶವೂ ಇದರ ಹಿಂದೆ ಇದೆ. ಪಾಂಡವಾಶ್ವಮೇಧ ಪ್ರಸಂಗದಲ್ಲಿ ಯಕ್ಷಗಾನದ ಎಲ್ಲ ರೀತಿಯ ಪಾತ್ರಗಳು ಬರುತ್ತದೆ. ಪುಂಡುವೇಷ, ರಾಜವೇಷ, ಸ್ತ್ರೀ ಪಾತ್ರ, ಕಸೆ ಸ್ತ್ರೀ ಪಾತ್ರ, ಮುಡಿ ಕಿರೀಟ, ಕೇಶಾವರಿ ಕಿರೀಟ, ಸಣ್ಣ ಕೇಶಾವರಿ ಕಿರೀಟ, ಗುಂಡು ಕಿರೀಟ, ಹಾಸ್ಯ, ಚಾರಕ ಅಲ್ಲದೆ ಪ್ರಾರಂಭದಲ್ಲಿ ಎಲ್ಲ ರೀತಿಯ ಪಾತ್ರಗಳು ಬರಬೇಕು ಎಂಬ ಉದ್ದೇಶವೂ ಇದರ ಹಿಂದಿದೆ. ಇತ್ತೀಚೆಗೆ ಪಾಂಡವಾಶ್ವಮೇಧದಲ್ಲಿ ಬರುವ ಪ್ರಸಿದ್ಧ ಪ್ರಸಂಗವಾದ ಸುಧನ್ವ ಮೋಕ್ಷ ಎಂಬ ಆಖ್ಯಾನವನ್ನ ಆಡಿಸುವುದಿಲ್ಲ. ಮೇಳದ ಆರಂಭದಲ್ಲಿಯೇ ವಧೆಯಾಗುವ ಪ್ರಸಂಗ ಬೇಡ ಎಂಬ ನಂಬಿಕೆಯೂ ಇದಕ್ಕೆ ಕಾರಣ. ಇನ್ನಷ್ಟು ಪುಷ್ಟಿ ಕೊಡಬೇಕಾದರೆ ಕಟೀಲಿನ ಮೇಳ ಹೊರಡುವ ದಿನವನ್ನೇ ಉದಾಹರಿಸುವುದಾದರೆ ಕಟೀಲಿನ 6 ಮೇಳಗಳ ಪ್ರಥಮ ಸೇವೆಯಾಟದಂದು ಸುಮಾರು 180ಕ್ಕೂ ಅಧಿಕ ಮುಂಬೇಳದ ಕಲಾವಿದರಿಗೆ ಪಾತ್ರ ಕೊಡಬೇಕಾದಲ್ಲಿ ಪಾಂಡವಾಶ್ವಮೇಧ ಪ್ರಸಂಗವೇ ಸೂಕ್ತವಲ್ಲವೇ? ಹಲವು ಮುಖ್ಯ ಪಾತ್ರಗಳಿಗೆ 3-4 ಕಲಾವಿದರನ್ನ ಬಳಸಬಹುದು. ಪಾಂಡವಾಶ್ವಮೇಧದ ಬದಲು ರಾಮಾಶ್ವಮೇಧವನ್ನು ಆಡಿಸಬಹುದು. ಆದರೆ ಅದರಲ್ಲಿ ಬರುವ ವೇಷಗಳ ವೈವಿಧ್ಯತೆ ಕಡಿಮೆ ಎನ್ನಬಹುದು. ಎಂ ಶಾಂತಾರಾಮ್ ಕುಡ್ವ, ಮೂಡಬಿದ್ರೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.